ಹಾಗೂ ಶ್ರೇಯಾ ಅಂಚನ್ ಅಭಿನಯದ ಬಹು ನಿರೀಕ್ಷಿತ ಗೋಲ್ಮಾಲ್ ತುಳು ಚಲನಚಿತ್ರ ಇಂದು ಮಂಗಳೂರಿನ ಜ್ಯೋತಿ ಚಿತ್ರಮಂದಿರ ಸೇರಿದಂತೆ ತುಳುನಾಡಿನ ಅತ್ಯಂತ ಅದ್ದೂರಿಯಾಗಿ ತೆರೆ ಕಂಡಿತು. ಒಂದು ತುಳುನಾಡದ ಪೆಟ್ಟು ಚಲನಚಿತ್ರಕ್ಕೆ ಶ್ರೀ ಮಹಾಕಾಳಿ ದೇವಸ್ಥಾನ ಮಟ್ಟು ಕಡಪಾಡಿಯ ಆಡಳಿತ ಮುಖ್ಯಸ್ಥರಾದ ಸುಧರ್ಮ ಶಿಯಾನ್ ರವರು ದೀಪ ಪ್ರಜ್ವಲಿಸುವ ಮೂಲಕ ಚಾಲನೆ ನೀಡಿದರು. ಈ ಸಂದರ್ಭ ತುಳು ಚಲನಚಿತ್ರ ನಿರ್ಮಾಪಕ ಕಿಶೋರ್ ಡಿ ಶೆಟ್ಟಿ ಅವರು ಮಾತನಾಡಿ, ಗೋಲ್ಮಾಲ್ ಒಂದು ಜನರ ಬಹುನಿರೀಕ್ಷಿತ ಚಿತ್ರ. ಈಗಾಗಲೇ ಜನರ ಬಾಯಿಂದ ಚಿತ್ರದ ಬಗ್ಗೆ ಉತ್ತಮ ಮಾತುಗಳು ಕೇಳಿ ಬರ್ತಿವೆ. ಪೃಥ್ವಿ ಅಂಬರ್ ಅಭಿನಯದ ಎಲ್ಲಾ ಚಿತ್ರಗಳು ಯಶಸ್ವಿಯಾಗಿದೆ. ಈ ಚಿತ್ರ ಕೂಡ ಯಶಸ್ವಿಯಾಗಲಿದೆ ಎಂದು ಹೇಳಿದ್ರು. ಮಂಜುನಾಥ್ ನಾಯ್ಕ ನಿರ್ಮಾಣಗಳು ಗೋಲ್ಮಾಲ್ ಬಗ್ಗೆ ಸಿನಿಮಾ ಬಂದಿದೆ. ಭಾರಿ ಜನರು ನಿರೀಕ್ಷೆ ಇಡುತ್ತೇವೆ. ದುಡ್ಡೆ ಮಸ್ತ್ ಅಂತ ಮಾತನಾಡೋದು ತಗೊಂಡು ಈ ಸಿನಿಮಾ ಭಾರಿ ಬೈದಿದೆ. ಈಗ ಪೃಥ್ವಿ ಅಂಬರ್ ಈ ನೆಟ್ಟು ನಾಯಕ ನಟಿ ಅದು ನಟನ ಮಧ್ಯೆ ಮಾತ ಸಿನಿಮಾ ಹೆಚ್ಚಿನ ಅಂಶ 50 ಸಿನಿಮಾ ಹೋದರು ಅಂಚೆ ಖಂಡಿತವಾಗಲ್ಲ ಈ ಸಿನಿಮಾ ಈಗೆಲ್ಲ ತುಳು ಚಿತ್ರರಂಗ ಒಂದು ಬೂಸ್ಟ್ ಕೊಡ್ಕೊಂಡು ಅನ್ನ ಅನಿಸಿಕೆ ಖಂಡಿತ. ಚಲನಚಿತ್ರದ ನಾಯಕ ನಟ ಪೃಥ್ವಿ ಅಂಬರ್ ಸಿನಿ ಪ್ರಿಯರೊಂದಿಗೆ ಚಲನಚಿತ್ರ ವೀಕ್ಷಿಸಿ ಬಳಿಕ ಮಾತನಾಡಿ, ಚಿತ್ರವನ್ನ ವೀಕ್ಷಿಸಿದ ಸಿನಿ ಪ್ರಿಯರಿಂದ ಉತ್ತಮ ಪ್ರತಿಕ್ರಿಯೆ ಬಂದಿದೆ. ಒಂದು ಉತ್ತಮ ಚಿತ್ರ. ತುಳುನಾಡಿನ ಜನತೆ ಕುಟುಂಬ ಸಮೇತರಾಗಿ ಚಿತ್ರಮಂದಿರಕ್ಕೆ ಬಂದು ಚಿತ್ರವನ್ನ ವೀಕ್ಷಿಸಿ ಪ್ರೋತ್ಸಾಹಿಸಬೇಕು ಎಂದು ಹೇಳಿದ್ರು. ಇಲ್ಲ ಥಿಯೇಟರ್ ಬರ್ತದೆ ದೂದು ಖಂಡಿತವಾದ ಬಂಜಾರ ತೆಲುಗುಲಿ ಎಟ್ ಸ್ಟೋರಿ ಉಂಟು ಇಮೋಷನ್ ಉಂಟು ಪ್ರತಿಯೊಂದು ಫ್ಯಾಮಿಲಿ ಪ್ಯಾಕೇಜ್ ಸಿನಿಮಾ ಮಾತೆಲ್ಲ ಬಲೆ ಥಿಯೇಟರ್ ತೂಲೆ ಎಂಜಾಯ್ ಮಾಡ್ತೀವಿ. ಈ ವೇಳೆ ಚಿತ್ರದ ನಾಯಕ ನಟಿ ಶ್ರೇಯಾ ಅಂಚನ್ ಅವರು ಮಾತನಾಡಿ, ಗೋಲ್ಮಾಲ್ ಚಿತ್ರದ ಹಾಡು ಮತ್ತು ಟ್ರೇಲರ್ ನೋಡಿ ನಿಮಗೆ ನಿರೀಕ್ಷೆ ಇರಬಹುದು. ಆದ್ರೆ ಈ ಚಿತ್ರ ನಿಮ್ಮ ನಿರೀಕ್ಷೆಗೂ ಮೀರಿದೆ. ನಿಮಗೆ ಬೇಕಾದ ಕಾಮಿಡಿ, ಆಕ್ಷನ್, ಸಸ್ಪೆನ್ಸ್ ಎಲ್ಲವೂ ಇದೆ. ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ಚಿತ್ರ ವೀಕ್ಷಿಸಿ ಎಂದು ಹೇಳಿದ್ರು. ಇನ್ನು ಚಿತ್ರವನ್ನ ವೀಕ್ಷಿಸಿದ ಗಣ್ಯರು ತಮ್ಮ ಅನುಭವವನ್ನ ಹಂಚಿಕೊಂಡ್ರು. ಕುಟುಂಬ ಸಮೇತ ನಂಚಿನ ಮೂವಿ ಮಾತೆಲ್ಲ ಬಲ್ಲೆ ಮಾತೆಲ್ಲ ತುಲ್ಲೆ ಭಾರಿ ಶೋಕದ ಮೂವಿ ಟೈಮ್ ಪಾಸ್ ಹಾಕೊಂಡು ಬೊಕ್ಕ ಬೋರಿಂಗ್ ಓಲ್ಲ ಇಚ್ಚಿ ಗೋಲ್ಮಾಲ್ ತುಳು ಸಿನಿಮಾ ತುಂಬಾ ಚೆನ್ನಾಗಿದೆ. ತುಳು ಚಿತ್ರರಂಗದಲ್ಲಿ ಮೇಕಿಂಗ್ ಬಗ್ಗೆ ಹೇಳೋದಾದರೆ ಫಸ್ಟ್ ಟೈಮ್ ಒಂದು ಸ್ಯಾಂಡಲ್ವುಡ್ ಬಾಲಿವುಡ್ ಲೆವೆಲಿನ ಒಂದು ಮೂವಿ ಬಂದಿದೆ. ಪಕ್ಕ ಮಾಸ್ ಎಂಟರ್ಟೈನರ್ ಅಂತ ಹೇಳ್ಬೋದು. ಕಾಮಿಡಿ ಆಗಿರ್ಬೋದು, ಫೈಟ್ಸ್ ಆಗಿರ್ಬೋದು, ಸ್ಟೋರಿ ಆಗಿರ್ಬೋದು, ಎಲ್ಲ ವಿಷಯದಲ್ಲೂ ಕೂಡ ಅದ್ಭುತವಾದಂಥ ಒಂದು ಸಿನಿಮಾ ಗೋಲ್ಮಾಲ್. ಈ ಸಂದರ್ಭ ಚಿತ್ರದ ನಿರ್ದೇಶಕರಾದ ಮಂಜುನಾಥ್ ನಾಯ್ಕ ಕಾರ್ಕಳ, ತುಳು ಚಿತ್ರ ನಟ ನಿರ್ದೇಶಕ ದೇವದಾಸ್ ಕಾಪಿಕಾಡ್, ತುಳು ಚಿತ್ರ ನಿರ್ಮಾಪಕ ಪ್ರಕಾಶ್ ಪಾಂಡೇಶ್ವರ್, ಹಿರಿಯ ಕಲಾವಿದ ವಿಜಯ್ ಪಾಲ್, ಕಲಾವಿದರಾದ ಅರವಿಂದ್ ಪೋಳಾರ್, ಸುನಿಲ್ ನೆಲ್ಲಿಗುಡ್ಡೆ ಮತ್ತಿತರರು ಉಪಸ್ಥಿತರಿದ್ದರು. ನಮ್ಮ ಕೈವಾಡಿನ ಹುಚ್ಚೋಡು ಎಂಚಿನ ಹುಚ್ಚುಲ್ಲ ಅಂತ ನಂಗೂ ಗೊತ್ತಜ್ಜ. तुलुनाड़ का मिट्टी का दम अभी तुम्हें दिखाता हूँ. ಪವನ್ ಕಾಚಮಡ್ಕ, ವಿ4 ನ್ಯೂಸ್ 24/7 ಮಂಗಳೂರು.